ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಆದೇಶದಂಚ ಲಕ್ಷ ಲಸಿಕಾ ಮಹಾ ಅಭಿಯಾನದಡಿಟ್ಟು ಸೋಮೇಶ್ವರ ಪುರಸಭಾ ವ್ಯಾಪ್ತಿಡು ಒಟ್ಟು ಆಜಿ ಕೇಂದ್ರಲೆಡು ಶುಕ್ರವಾರ ಕೋವಿಡ್ ಲಸಿಕಾ ಮಹಾ ಅಭಿಯಾನ ಆಟನೆ ಮಾಡಿದ್ದೇರು. ಕೊಲ್ಯ ಕಣ್ಣೀರ್ ತೋಟ ಬಲ್ಯ ನಡುಪೋಲಿಕೆ ಸ್ವಾಮಿ ಕೊರಗಚ್ಚ ಕಟ್ಟದ ಕೈತಲ್ ಜಿಲ್ಲಾ ಆರೋಗ್ಯ ಇಲಾಖೆ ಬೊಕ್ಕ ಸೋಮೇಶ್ವರ ಪುರಸಭೆ ಮುತಾಲಿಕೆಡು ಲಸಿಕಾ ಅಭಿಯಾನ ನಡಪಾಯಿರು. ಜಿಲ್ಲಾ ಯೋಜನಾಧಿಕಾರಿ ಶ್ರೀಮತಿ ಗಾಯತ್ರಿ ಎನ್ ನಾಯಕ್ ಈ ಪೊರ್ತು ಪಾತಿರಂದು ಲಸಿಕೆದ ಬಗೆಟ್ ಜನಮಾನಿಲೆಗೆ ಇತ್ತೆ ನಂಬಿಕೆ ಮೂಡೊಂದು ಬೈದಂಡು ಜನಕ್ಲೆಟ ಜಾಗೃತಿ ಉಂಡು ಮಲ್ಪೆರೆ ಜಿಲ್ಲಾಡಳಿತ ಪೊನೆಯೊಂದುಂಡು ಮಾಡಿ ತಿರುಪಾಯಿರು. ಈ ದಿನ ಸೆಪ್ಟೆಂಬರ್ 17 ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಜಿಲ್ಲಾಡಳಿತಕ್ಕೆ ಸುಮಾರು 1.5 ಲಕ್ಷ ಕೋವಿಡ್ ಲಸಿಕೆಯನ್ನು ನೀಡುವ ಗುರಿಯನ್ನು ನೀಡಿರುವ ಹಿನ್ನೆಲೆಯಲ್ಲಿ ಉಳ್ಳಾಳ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ 20,000 ಲಸಿಕೆಗಳನ್ನು ನೀಡುವ ಗುರಿಯನ್ನು ಇವತ್ತು ಹೊಂದಿದ್ದೇವೆ. ಈ ವ್ಯಾಪ್ತಿಯಲ್ಲಿ ಉಳ್ಳಾಳ ತಾಲೂಕು ವ್ಯಾಪ್ತಿಯಲ್ಲಿ 49 ಕೋವಿಡ್ ವ್ಯಾಕ್ಸಿನೇಷನ್ ಸೆಂಟರ್ಸ್ಗಳನ್ನು ಸ್ಥಾಪನೆಯನ್ನು ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ರೀತಿಯಲ್ಲಿ ಕಳೆದ 2 ದಿವಸಗಳಿಂದ ಎಲ್ಲ ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಆರೋಗ್ಯ ಇಲಾಖೆಯದವರು ಇವರೆಲ್ಲರೂ ಸಹ ಅವಿರತವಾಗಿ ಶ್ರಮವನ್ನು ಪಟ್ಟು ಎಲ್ಲೆಲ್ಲಿ ಯಾರ್ಯಾರು ಲಸಿಕೆಯನ್ನು ಈವರೆಗೂ ಪಡೆದುಕೊಂಡಿಲ್ಲ ಫಸ್ಟ್ ಡೋಸಿಗೆ ಹಾಗೂ ಫಸ್ಟ್ ಡೋಸ್ ಆಗಿ ಸೆಕೆಂಡ್ ಡೋಸಿಗೆ ಬಾಕಿ ಇರುವಂಥವರು ಮತ್ತು ಕಾಲಾವಧಿ ಮುಗಿದವರನ್ನು ಗುರುತಿಸಿ ಸೆಂಟರ್ಗಳಿಗೆ ಬರಮಾಡಿಕೊಳ್ಳುವ ಕಾರ್ಯವನ್ನು ನಿನ್ನೆ ಮುಕ್ತಾಯಗೊಳಿಸಿದ್ದಾರೆ. ಮತ್ತು ಇವತ್ತು ಸಹ ಕೆಲವರು ಸ್ಥಳೀಯ ಮಟ್ಟದಲ್ಲಿ ಜನರನ್ನು ಪ್ರೋತ್ಸಾಹಿಸಿ ಕೇಂದ್ರಕ್ಕೆ ಕರೆತರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾನು ಸಾರ್ವಜನಿಕರಲ್ಲಿ ಕೋರ್ಕೊಳ್ಳೋದಷ್ಟೇ, ಇದು ಒಂದು ಅವಕಾಶವನ್ನು ಸರ್ಕಾರ ನೀಡಿದೆ. 100% ವ್ಯಾಕ್ಸಿನೇಷನನ್ನು ಪಡ್ಕೊಂಡ್ರೆ ನಮಗೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಕೋವಿಡ್ ಅಲ್ಲಿ ಮತ್ತೆ ಬರ್ತದೆ ಅನ್ನುವಂಥ ಆತಂಕ ಇದ್ದಲ್ಲಿಯೂ ಸಹ ನಮ್ಮ ಜೀವನವನ್ನು ನಾವು ರಕ್ಷಣೆಯನ್ನು ಮಾಡ್ಕೋಬಹುದು. ಸೊ ಯಾವುದು ಭಯವನ್ನು ಇಟ್ಕೊಳ್ಳದೆ, ಯಾವುದೇ ರೀತಿಯ ಆತಂಕವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೇ ನಿಮ್ಮ ಕೋವಿಡ್ ಕೇರ್ ಸೆಂಟರ್ಸ್ಗಳಿಗೆ ಬಂದು ಲಸಿಕೆಯನ್ನು ಹಾಕ್ಕೊಳ್ಳಿ ಅಂತ ಇನ್ನೊಮ್ಮೆ ಆಡಳಿತದ ಪರವಾಗಿ ಕೋರ್ತಾ ಇದ್ದೇನೆ. ಪುರಸಭೆಯ ವ್ಯಾಪ್ತಿಯಲ್ಲಿ 6 ಕೇಂದ್ರಗಳನ್ನು ತೆರೆಯಲಾಗಿದೆ ಮತ್ತು ಒಂದು ಮೊಬೈಲ್ ಟೀಮ್ ಎಲ್ಲಿ ಸಾಕಷ್ಟು ಜನರಿಗೆ ನೆಡ್ಕೊಂಡು ಕೋವಿಡ್ ಅಥವಾ ಬರಲಿಕ್ಕೆ ಅನಾನುಕೂಲ ಇದ್ದಲ್ಲಿ ಅಂಥವರ ಮನೆ ಬಾಗಿಲಿಗೆ ಹೋಗಿ ಲಸಿಕೆಯನ್ನು ನೀಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಪುರಸಭೆ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಿಗೆ ನಾನು ವಿನಮ್ರವಾಗಿ ಕೇಳ್ಕೊಂತ. ಸೋಮೇಶ್ವರ ಪಂಚಾಯತ ಮಾಜಿ ಸದಸ್ಯರು ಹರೀಶ್ ಕುಂಪಲ ಪಾತ್ರರಂದು ಇನ್ನಿತ ಮಹಾ ಲಸಿಕೆದ ಬಗೆಟ್ ಪ್ರತಿ ಇಲ್ಲಡೆ ಮಾಹಿತಿ ಕೊಡ್ತಾ ಜನಗಳು ಒವ್ವೆ ಪೋಡಿಗೆದಂತೆ ಲಸಿಕೆಗೆ ತೊಂದರೆ ಬರಂದುಪ್ಪನ ಕುಶಿತ ಸಂಗತಿ ಮಾಡಿ ತಿಳಿಪಾಯಿರು. ಕರ್ನಾಟಕ ಸರ್ಕಾರ ಬೃಹತ್ ಲಸಿಕಾ ಮೇಳದ ಅಭಿಯಾನನು ಇನಿ 17/9/2021 ಇನಿ ನಡಪದು ಈ ವ್ಯವಸ್ಥೆಯನ್ನು ಪೊರ್ಲಾದ ಮನ್ಪೆರಬಳದು ಜಿಲ್ಲಾ ಆಡಳಿತಕ್ಕೆ ಸ್ಪಷ್ಟ ಸೂಚನೆಯನ್ನು ಕೊಡ್ತುಂಡು. ಆ ದೃಷ್ಟಿಡ್ ಸೋಮೇಶ್ವರ ಪುರಸಭೆ ವ್ಯಾಪ್ತಿಡ್ ಆಜಿ ಸೆಂಟರ್ಲೇಡ್ ವ್ಯಾಕ್ಸಿನೇಷನ್ದ ಶಿಬಿರ ಒಂದು ಇನಿ ನಮ್ಮ ಒಂಜಿ
ಇನಿ ನಮ್ಮ ಭಾರತ ದೇಶದ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿನ ಅವ್ರನ್ನ ಹುಟ್ಟುದಿನ ದಿನ. ಈ ಹುಟ್ಟುದಿನ ದಿನ ತಾನೇ ಲಸಿಕಾ ಅಭಿಯಾನ ರಾಜ್ಯಾದ್ಯಂತ ಇಡೀ ಗಲ್ಲಿಲೇಡು ವ್ಯವಸ್ಥಿತವಾದ ಮನ್ಪೇರ ಅವಕಾಶ ಆತನು ಐಕೆ ಸುರ್ಕಾದ ರಾಜ್ಯ ಸರ್ಕಾರಕ್ಕೆ ಎಂಕುಲು ಅಭಿನಂದನೆ ಕೊರೊಂದಿಲ್ಲ. ಅಂಚೆನೆ ಇನಿ ನಮ್ಮ ಸೋಮೇಶ್ವರದ ಪ್ರಕಾಶ್ ನಗರ, ಕುಂಪಲ ಬಾಲಕೃಷ್ಣ ಮಂದಿರ, ಸ್ವಾಮಿ ಕೊರಗಜ್ಜ ಕೊರಪೊಲಮ್ಮ ಕ್ಷೇತ್ರ ನಡುಪೊಳಿಕೆ, ಕೊಲ್ಯ ಕಲ್ಲಗುಂಡಿ ಕನೀರ್ ತೋಟ ಫ್ರೆಂಡ್ಸ್ ಕೊಲ್ಯ ಮುತಾಳಿದ್ಕೇಡು ಬೊಕ್ಕ ಕಾಟಂಗರ ಗುಡ್ಡೆ ಬೊಕ್ಕ ಮೊಬೈಲ್ ಟೀಮ್ ಒಂಜಿ ಈ ವ್ಯವಸ್ಥೆಡ್ ನಮ್ಮ ಸೋಮೇಶ್ವರಡ್ ವ್ಯಾಕ್ಸಿನ್ದ ಅಭಿಯಾನನ ವ್ಯವಸ್ಥೆ ಇತ್ತು ಅದು ಮಂತೊಂದಿಲ್ಲ. ಇನ್ನೇಕ ಸಹಕಾರ ಕೊರ್ನ ಎಂಕ್ಲ ಸೋಮೇಶ್ವರ ಪುರಸಭೆಗೆ ಅಂಚನೆ ಎಂಕ್ಲ ಸ್ಥಳೀಯ ಬೂತದ ಅಧ್ಯಕ್ಷರು ಅಂಚನೆ ಕಾರ್ಯಕರ್ತ ಬಂದಲು ಮಾತೆರೆಗ್ಲ ಎಂಕ್ಲು ಧನ್ಯವಾದ ಕೊರೊಂದು ಈ ವ್ಯಾಕ್ಸಿನ್ದ ವ್ಯವಸ್ಥೆನ ಸಾರ್ವಜನಿಕ ಬಂದಲು ಯಶಸ್ವಿಯಾದ ಮನ್ಪೇರೆ ಸಹಕಾರ ಕೊರಡೊಂದು ಮಾತೆರ್ನ ಪರವಾದಲ್ಲ ಕೇನೊಂದಿಲ್ಲ. ಯಾನು ಹರೀಶ್ ಕುಂಪಲ ಸೋಮೇಶ್ವರ ಪುರಸಭೆದ ನಿಕಟಪುರ ಸದಸ್ಯ ಅದು ಈ ಬೂತದ ಒಂಜಿ ವ್ಯವಸ್ಥಿತ ನೇತುಲೆ ಎನ್ನೊಟ್ಟಿಗೆ ಸೋಮೇಶ್ವರ 128 ಬೂತದ ಅಧ್ಯಕ್ಷರಾಯನ ಹರೀಶ್ ಕನೀರ್ ತೋಟ ಉಳ್ಳೇರು, ನಮ್ಮ ಕೋಟೆಕಾರ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರು ಶೇಖರ್ ಕನೀರ್ ತೋಟ ಉಳ್ಳೇರು, ಅಂಚನೆ ಬೂತದ ಎಂಗ್ಲ ಹಿರಿಯ ಕಾರ್ಯಕರ್ತ ಬಂದು ಜಯ ಕನೀರ್ ತೋಟ ಉಳ್ಳೇರು, ಅಂಚನೆ ಎಂಗ್ಲ ಎನ್ನ ಆತ್ಮೀಯ ಮಿತ್ರೆ ರಕ್ಷಿತ್ ಬಗಂಬಿಲ ಉಳ್ಳೇರು, ಅಂಚನೆ ಉದಯ ಕುಮಾರ್ ನಡುಪೊಳಿಕೆ ಅಂಚನೆ ಬೇತೆ ಸ್ವಯಂ ಸೇವಕ ಬಂದಲು ಎಂಗ್ಲೊಟ್ಟಿಗೆ ಕೆಲಸ ಮಂತೊಂದುಲ್ಲೇರು. ಕೋಟೆಕಾರ್ ಗ್ರಾಮ ಪಂಚಾಯತ ಮಾಜಿ ಅಧ್ಯಕ್ಷರು ಶ್ರೀ ಶೇಖರ್ ಕನೀರ್ ತೋಟ ಪಾತಿರೊಂದು ಲಸಿಕಾ ಮಹಾ ಅಭಿಯಾನ ಯಶಸ್ವಿ ಆವಡಾಂಡ ಜನಕುಲಿನ ಪ್ರೋತ್ಸಾಹ ಅತ್ಯಗತ್ಯ ಪಂಡ ತೆರಿಪಾಯರು. ನಮ್ಮ ದೇಶದ ಹೆಮ್ಮೆದ ಪ್ರಧಾನಿ ಏನಂಚಿನ ಸನ್ಮಾನ ನರೇಂದ್ರ ಮೋದಿಜಿಯರ್ನ ಇನಿ 71ನೇ ಪುಟ್ಟುಪರ್ಬದ ಈ ಸಂದರ್ಭಡು ಹರ್ನೊಂಜಿ ಕನಸಿತ್ತು ನೆಂಚಿನಾತನ ಬಂಡ ಏರೆಗೆ ಪುರ ಲಸಿಕೆ ತಿಕ್ಕಿಜ್ಜ ಎನ್ನ ಈ ಪುಟ್ಟುಪರ್ಬದಾನಿ ಮಾತೆರ್ಲ ಲಸಿಕೆ ಪಾಡೋಡು ಐಕಾಪನಂಚಿನ ವ್ಯವಸ್ಥಿತ ರೂಪೋಡು ಪಂಚಾಯತಿ ಅದುಪ್ಪು ಪಟ್ಟಣ ಪಂಚಾಯತಿ ಅದುಪ್ಪು ಅವೇಲಕ ಪುರಸಭೆ ಅದುಪ್ಪು ನಗರ ಪಂಚಾಯತಿ ಅದುಪ್ಪು ಸ್ಥಳೀಯ ಆಡಳಿತ ಮಾತೆರೆಲ್ಲ ಒಟ್ಟಿಗೆ ವಿಶ್ವಾಸೋದೆತ್ತೊಂದು ಪ್ರತಿಯೊಂಜಿ ಸಂಘ ಸಂಸ್ಥೆದಾಗಲಿಲ್ಲ ಅಂಚನೆ ಧಾರ್ಮಿಕ ಕ್ಷೇತ್ರದಾಗಲಿ ಮಾತೆರೆಲ್ಲ ಒಟ್ಟಿಗೆ ಸೇರಿದು ಈ ಒಂಜಿ ಕಾರ್ಯಕ್ರಮ ಬನ್ಪುಣ ಭಾರಿ ಆತೊಂಜರ್ನ ಹಂಬಲೈತನೆ ಖಂಡಿತವಾದಲ್ಲ. ನಮ್ಮ ದೇಶವನ್ನು ಕಾಪುನಂಚಿನ ನಮ್ಮ ಪ್ರಧಾನಿ ನರೇಂದ್ರ ಮೋದಿಗೆ ಇನ್ನಿ ನಮ್ಮ ಹರನ ಪುಟ್ಟುಪರ್ಬದ ವಿಶೇಷ ಸಂದರ್ಭಡು ಅರೇನು ಎಂಕ್ಲ ಅರೇನು ಸನ್ಮಾನ ಮನ್ಪು ದಯ ಬಂದಾಂಡ ಎಂಕ್ಲೆಗೆ ಇಡೀ ದೇಶವೇ ಒಂಜಿ ಯಾರು ಕಾಪುನಾರ್ ಒಂಜಿ ರಕ್ಷಣೆಗೆ ಎದುರು ಉಂತು ನಂಚಿನ ಪ್ರಧಾನಿ ಬಂಡ ನಮ್ಮ ಸನ್ಮಾನ ನರೇಂದ್ರ ಮೋದಿಜಿ ಅಂಚಾದು ಪುನಗ ಈ ಒಂಜಿ ಕೋವಿಡ್ ಪನ್ಪುನ ಮಹಾಮಾರಿಗೆ ಈ ಒಂಜಿ ಲಸಿಕೆನು ಆಯ್ನಾತ್ ಹೆಚ್ಚಿನ ಸಂಖ್ಯೆಡಿ ಇನ್ನು ಕೊರ್ತೇರು ಅಂಚಾದು ಪುನಗ ಏರ್ಲ ಈ ಒಂಜಿ ಕೋವಿಡ್ಗೆ ಏರ್ಲ ಪೋಡಿ ಅಂದೆ ತಮ್ಮ ಧೈರ್ಯೋಡು ಮಾತೆರ್ಲ ಮೆಚ್ಚೋಡು ಅಂಚನೆ ಏರೆಗಲ ಇನ್ನು ಲಸಿಕೆ ತಿಕ್ಕಿದಿದ್ದಾಂಡಲ ಅಕ್ಕಲ್ನ ಇಲ್ಲಾಗ ಪೋದು ಕೊರ್ಪುನಂಚಿನ ಒಂಜಿ ಆಶಾ ಕಾರ್ಯಕರ್ತೆಯರಿಗೆ ಅದು ಪಾತನ ಆರೋಗ್ಯ ಅಧಿಕಾರಿನಕ್ಕಲ ಒಂಜಿ ಸೂಚನೆ ಪ್ರಕಾರ ಇಲ್ಲಿಲ್ಲಾಗ ಪೋದು ಅಂಡಲ ಕೊರಡು ಏರು ಲಸಿಕೆ ದೆಪ್ಪಂದೆ ಕೆಲವುದಕ್ಲೆಗೆ ಪ್ರಾಯದಕ್ಕಲು ಹತ್ತಂದ 40 ಏರು ಉಳ್ಳೇರು ಅಕ್ಲೆ ಪೂರ ಲಸಿಕೆಯನ್ನು ಮನ್ಪೋಡು ಅವೇ ರೀತಿಡು ಆರೋಗ್ಯ ಇಲಾಖೆ ಅದುಪ್ಪು ಅಧಿಕಾರಿ ವರ್ಗ ಅದುಪ್ಪು ಆಶಾ ಕಾರ್ಯಕರ್ತೆಯರ ಅದುಪ್ಪು ಅವೆಲ್ಲಕ ಮಾತಾ ಕ್ಷೇತ್ರ ಜನಪ್ರತಿನಿಧಿ ಹಾಕಲು ಅವತ್ತನ್ನ ಆ ಭಾಗದ ಕಾರ್ಯಕರ್ತೆಯರನ್ನ ಹಾಕಲು ಮಾತೆರ್ಲ ಸಂಘ ಸಂಸ್ಥೆ ಹಾಕಲು ಸೇರಿದು ಇನ್ನೊಂಜಿ ಈ ಕಾರ್ಯಕ್ರಮವನ್ನು ಭಾರಿ ಆತ ಪೊರ್ಲುಡು ಮಂತೊಂದುಲ್ಲೇರು ಇನ್ನೊಂಜಿ ನರೇಂದ್ರ ಮೋದಿನ ಈ ಒಂಜಿ ಪುಟ್ಟು ಪರ್ಬೋಡು ಮಾತೆರೆಗಳ ಅರ್ನೊಂಜಿ ಆಶೀರ್ವಾದ ಉಪ್ಪಾಡು ಅಂಚನೆ ಈ ಕೋವಿಡ್ ಪನ್ಪುಣ ಮಹಾಮಾರಿಲ ದೂರ ಆವಾಡು ಮಾತೆರೆಗಳ ಆ ದೇವರನ್ನ ಆಶೀರ್ವಾದ ಉಪ್ಪಾಡು ಇಡೀ ನಮ್ಮ ನಡುಪೊಳಿಕೇಡು ಈ ಅಜ್ಜನ ಕ್ಷೇತ್ರೋಡು ಇನಿ ಕೋವಿಡ್ ಲಸಿಕೆ ಆವೊಂದುಂಡು ಖಂಡಿತವಾದಲ ಅಜ್ಜನಲ್ಲ ಮಾತೆರೆಲ್ಲ ದಯ ಉಪ್ಪಾಡು ಅಂಚನೆ ನರೇಂದ್ರ ಮೋದಿ ಮೆರ್ನ ನನ್ನ ಆತಲ ಎಡ್ಡ ಕಾರ್ಯ ವೈಫಲ್ಯಲ ನನ್ನ ಎಡ್ಡ ರೀತಿ ಆವಾಡು ಅರ್ನ ಈ ಒಂಜಿ ಪುಟ್ಟು ಪರ್ಬದ ಸಂದರ್ಭಡು ಅರೆಗೆ ಶುಭಾಶಯನು ಪನೊಂದು ಆ ದೇವೇರು ನನ್ನ ಆತಲ ಅರೆಗೆ ಇಂಚಿನ ಕಾರ್ಯಭಾಗ್ಯನು ಮನ್ಪೆರ ಯೋಗ್ಯ ಭಾಗ್ಯನು ಕೊರಡು ಬಂದು ಪನೊಂದುಲ್ಲ. ಸೋಮೇಶ್ವರ ಪುರಸಭೆತ ಮುಖ್ಯಾಧಿಕಾರಿ ಶ್ರೀಮತಿ ವಾಣಿ ಪಿ ಆಳ್ವ ಬೊಕ್ಕ ಬಾಕಿ ಪ್ರಮುಖರು ಈ ಪುರ್ತೋಟು ಗೆದ್ದೇರು.
ಲಯನ್ಸ್ ಕ್ಲಬ್ ಬೊಕ್ಕ ಲಿಯೋ ಕ್ಲಬ್ ಕುಡ್ಲ ಕಾವೇರಿ ವತಿರ್ದು ಲಸಿಕಾ ಅಭಿಯಾನದ ಸೆಲ್ಫಿ ಫ್ರೇಮ್ ಶಿಬಿರದ ಆಕರ್ಷಣೆಯಾದಿತ್ತಲು. ರಡನೆ ಕೊಲ್ಯ ಕನೀರ್ ತೋಟ ಕಲ್ಲಗುಂಡಿ ಕೈತಲ್ ಫ್ರೆಂಡ್ಸ್ ಕೊಲ್ಯದ ಬೆರಿಸಗಾಯಡು ಲಸಿಕಾ ಮಹಾ ಅಭಿಯಾನ ನಡಪಾಯರು. ಹಿರಿಯರು ಕಟ್ಟಣದ ಮಾರಕಿರು ಶ್ರೀಮತಿ ಪದ್ಮಾವತಿ ತುಡರ್ ಅರ್ಲಾದು ಭಾರತ ಮಾತೆನ ಭಾವಚಿತ್ರಗೂ ಪುಷ್ಪಾರ್ಚನೆ ಮಲ್ತದು ಲಸಿಕಾ ಶಿಬಿರಗೂ ಚಾಲನೆ ಕೊರಿಯರು. ಪರಿಸರದ ಮಸ್ತ್ ಜನಮಾನಿಲು ಈ ಲಸಿಕಾ ಅಭಿಯಾನದ ಪಾಲ್ಗೆ ತಂದಿದ್ದೇರು. ಕೋಟೆಕಾರ್ ಬೀರಿದ ಸ್ಟೆಲ್ಲಮರಿಸ್ ಕಾನ್ವೆಂಟೆಡ್ಲ ಶುಕ್ರವಾರ ಲಸಿಕಾ ಅಭಿಯಾನನ ಅಟನೆ ಮಲ್ದಿದ್ದೇರು. ಪರಿಸರದ ಜನಮಾನಿಲು ಮಲ್ಲ ಸಂಖ್ಯೆಡು ಶಿಬಿರಡ ಪಾಲ್ಗೆ ತಂದಿದ್ದೇರು. ಸೋಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿ ಶ್ರೀಮತಿ ವಾಣಿ ವಿ ಆಳ್ವಪಾತಿರೊಂದು ರಾಜ್ಯ ಸರ್ಕಾರದ ಸೂಚನೆದಂಚ ಈ ಲಸಿಕಾ ಮಹಾಮೇಳನ ಆಯೋಜನೆ ಮಲ್ತದ. ಸೋಮೇಶ್ವರ ಪುರಸಭೆಯ ವತಿರ್ದು ಇನಿ ಒಟ್ಟು ಆಜು ಕಡೆಟ್ಟು ಶಿಬಿರ ನಡಪುಂಡು ಸಾರ್ವಜನಿಕರು ಈ ಶಿಬಿರದ ಸದುಪಯೋಗ ಮಲ್ತನಡು ಪಡ ತೆರಿಪಾಯರು. ಮಾನ್ಯ ಜಿಲ್ಲಾಧಿಕಾರಿಯವರ ಆದೇಶದಂತೆ ಸೋಮೇಶ್ವರ ಪುರಸಭೆಯಲ್ಲಿ ಸುಮಾರು 7 ಕಡೆ ಬಾಲಕೃಷ್ಣ ಮಂದಿರ, ಕಾಟಂಗರಗುಡ್ಡೆ, ಕನೀರ್ ತೋಟದಲ್ಲಿ 2, ಹಾಗೆ ಪ್ರಕಾಶ್ ನಗರದಲ್ಲಿ, ಹಾಗೆ ಒಂದು ಮೊಬೈಲ್ ಮೂಲಕ ಇವತ್ತು ವ್ಯಾಕ್ಸಿನೇಷನ್ ಕ್ಯಾಂಪನ್ನು ನಾವು ಆಯೋಜಿಸಿದ್ದೇವೆ. ಸುಮಾರು 1,500 ಜನರನ್ನು ಇವತ್ತು ವ್ಯಾಕ್ಸಿನೇಷನ್ಗೆ ಒಳಪಡಿಸುವ ಒಂದು ಸಂಕಲ್ಪ ನಮಗಿದೆ. ಈ ನಿಟ್ಟಿನಲ್ಲಿ ಆಶಾ ವರ್ಕರ್ಸ್, ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೋಟೆಕಾರ್, ಪುರಸಭಾ ಸಿಬ್ಬಂದಿಗಳು, ಪುರಸಭೆಯ ಮಾಜಿ ಸದಸ್ಯರುಗಳು, ಹಾಗೆ ಎಲ್ಲ ಸಂಘ ಸಂಸ್ಥೆಯ ಸದಸ್ಯರುಗಳು, ಮುಖ್ಯಸ್ಥರುಗಳು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಈ ಶಿಬಿರವನ್ನು ಯಶಸ್ವಿಯಾಗಿ ನಡೆಸುವ ಒಂದು ಇಚ್ಛೆ ನಮ್ಮದಿದೆ. ಎಲ್ಲರೂ ಸಹಕರಿಸಬೇಕು. ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ವ್ಯಾಕ್ಸಿನೇಷನನ್ನು ಮಾಡಿಕೊಂಡು ಅವರುಗಳು ನಮ್ಮೊಟ್ಟಿಗೆ ಸಹಕರಿಸಿ ಸೋಮೇಶ್ವರ ಪುರಸಭೆಯಲ್ಲಿ 100% 100 ಲಸಿಕಾ ಶಿಬಿರ ಆಗಿದೆ ಅಂತ ಹೇಳುವಂಥ ಒಂದು ಸಂಕಲ್ಪವನ್ನು ನಾವೆಲ್ಲರೂ ಮಾಡಿಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಹಾಗೆಯೇ ಅನಾರೋಗ್ಯ ಪೀಡಿತರಿಗೆ ಇವತ್ತು ಮನೆಗೆ ಬಂದು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಸೋಮೇಶ್ವರ ಪುರಸಭೆಗೆ ಒಂದು ಜನರು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅವರ ಮನೆಗೆಲ್ಲ ಇವತ್ತು ಹೋಗಿ ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಹೀಗಾಗಿ ಈ ಯೋಜನೆಯನ್ನು, ಈ ಲಸಿಕಾ ಶಿಬಿರವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಮತ್ತೊಮ್ಮೆ ಎಲ್ಲರ ಹತ್ರ ಕೇಳಿಕೊಳ್ತೇನೆ. ವಂದನೆಗಳು.